ಸೇವಾ ಖಾಯಮಾತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರು ಬೆಂಗಳೂರಿನತ್ತ ಪಾದಯಾತ್ರೆ ಆರಂಭಿಸಿದರು. ಸಿದ್ಧಗಂಗಾ ಮಠದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯಲ್ಲಿ ನೂರಾರು ಮಂದಿ ಉಪನ್ಯಾಸಕರು ಭಾಗವಹಿಸಿದ್ದರು. ಅತಿಥಿ ಉಪನ್ಯಾಸಕರ ಪಾದಯಾತ್ರೆಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಹಸಿರು ಬಾವುಟ ತೋರಿಸಿ ಪಾದಯಾತ್ರೆಗೆ ಚಾಲನೆ ನೀಡಿದರು. 2 ದಿನಗಳ ಕಾಲ ನಡೆಯಲಿರುವ ಪಾದಯಾತ್ರೆಯು ಇಂದು ತುಮಕೂರಿನಿಂದ ದಾಬಸ್ಪೇಟೆಯವರೆಗೂ ಸಾಗಲಿದೆ. ದಾಬಸ್ಪೇಟೆಯಲ್ಲಿ ತಂಗಲಿರುವ ಅತಿಥಿ ಉಪನ್ಯಾಸಕರು ನಾಳೆ ದಾಬಸ್ಪೇಟೆಯಿಂದ ನೆಲಮಂಗಲದವರೆಗೂ ಪಾದಯಾತ್ರೆ ಮಾಡ್ತಾರೆ. 3ನೇ ದಿನ ನೆಲಮಂಗಲದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿರುವ ಅತಿಥಿ ಉಪನ್ಯಾಸಕರು ಸರ್ಕಾರ ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆ ಕೈಬಿಡಲ್ಲ ಎಂದಿದ್ದಾರೆ. ಕಳೆದ 30 ದಿನಗಳಿಂದ ತುಮಕೂರಲ್ಲಿ ನಿರಂತರ ಪ್ರತಿಭಟನಾ ಧರಣಿಯನ್ನು ಅತಿಥಿ ಉಪನ್ಯಾಸಕರು ನಡೆಸಿದ್ದಾರೆ. ಇನ್ನು ಈ ಪಾದಯಾತ್ರೆಯಲ್ಲಿ ಅತಿಥಿ ಉಪನ್ಯಾಸಕರು ಕೂಡ ಭಾಗವಹಿಸಿದ್ದರು. ಇನ್ನೊಂದೆಡೆ ಕೆಲ ಉಪನ್ಯಾಸಕರು ಅನಾರೋಗ್ಯ ಪೀಡಿತರಾಗಿ ಪ್ರಾಥಮಿಕ ಟ್ರೀಟ್ಮೆಂಟ್ ಅನ್ನು ಪಡೆದರು. ತುಮಕೂರಿನಿಂದ ಪಾದಯಾತ್ರೆ ಆರಂಭಿಸಿದ ಸಂದರ್ಭದಲ್ಲಿ ಅದರಲ್ಲೂ ತುಮಕೂರು ಹೊರವಲಯದ ಟೋಲ್ಗೇಟ್ ಹತ್ತಿರ ರಸ್ತೆ ಮಧ್ಯದಲ್ಲಿ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಸ್ಥಳಕ್ಕೆ ಆಗಮಿಸಿ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನ ಕೇಳಿಸಿಕೊಂಡರು. ಅಲ್ಲದೆ ಇವರು ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದೆ ಎಂದರು. ಈ ಹೋರಾಟ ನಮ್ಮನ್ನ ಪ್ರೇರೇಪಿಸಿದೆ, ನಿಮ್ಮ ಖಾಯಮಾತಿಗೆ ನನ್ನ ಬೆಂಬಲವಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳು ಮಾತಾಡ್ತೀನಿ, ನಿಮ್ಮ ಬೇಡಿಕೆ ಅತ್ಯಂತ ನ್ಯಾಯವಾಗಿದೆ. ನಾನು ಮಂತ್ರಿ ಇದ್ದಾಗ ಕಲ್ಮಣಿ ನಾನು 1300 ಜನ ಪಾರ್ಟ್ ಟೈಮ್ದವ್ರನ್ನ ಕನ್ಫರ್ಮ್ ಮಾಡಿ, ನಾನು ಪಾರ್ಟ್ ಟೈಮ್ ನಿಮ್ಮಂಗೆ ಇದ್ದವರು 13 ಜನ ಹೈಸ್ಕೂಲ್ ಟೀಚರ್ನ ಕನ್ಫರ್ಮ್ ಮಾಡೀನಿ. ಇವತ್ತು ಸಹಿತ ನಿಮ್ಮ ಬೇಡಿಕೆ ನ್ಯಾಯವಾಗಿದೆ. ಯಾಕಂದ್ರೆ ಇಷ್ಟು ವರ್ಷದಿಂದ ನೋಡ್ತೀನಿ ನಾನು ಇಷ್ಟು ಜನ 1400 ಎಷ್ಟೊತ್ತಿದ್ದಾರೆ 14,000 13,000 ಜನ ಅದೀರಿ ನೀವು. 13,000 ಜನ ಇದ್ದೀ. ರಾಜ್ಯದಲ್ಲೆಲ್ಲ ಈಗ ಉನ್ನತ ಶಿಕ್ಷಣವನ್ನ ನಿಮ್ಮಿಂದ ನಡೆದೈತಿ. ಕಡಿಮೆ ಪಗಾರ ಕೊಡ್ತಾರ, ಜಾಸ್ತಿ ಪೀರಿಯಡ್ ಆಗ್ತದೆ, ಅದು ಗೊತ್ತೈತಿ ನನಗೆ. ಎಷ್ಟೋ ಸರಿ ಸಿರ್ಸಿ ಒಳಗೊಬ್ಬರು ಕೂಡ ನಾನು ಬಹಳ ಕೆಲಸ ಮಾಡಿದ್ದೆ. ನಿಮ್ಮ ನ್ಯಾಯವಾಗಿ ಬೇಡಿಕಿದೆ. ನಿಜವಾಗಿ ನಾವು ಶಿಕ್ಷಕರನ್ನ ಈ ರೀತಿ ಬೀದಿಗೆ ತಳಬಾರ್ದು ಮತ್ತು ಈ ರೀತಿ ಮೆರವಣಿಗೆ ಮಾಡುದು ನಾನು ಮಾಡಿದ್ದೆ. ನಾನು ಬೆಂಗಳೂರು ಚಲೋ ಅಂತ ಸರಿ ಮಾಡಿದ್ದೆ ಶಿಕ್ಷಕರ ಸಲುವಾಗಿ. ಇವತ್ತು ನಿಮ್ಮದೆಲ್ಲ ನನಗೆ ಬಹಳಷ್ಟು ನೋವಿದೆ. ಸಭಾಪತಿಯಾಗಿ ಬೇರೆ ಜೊತೆ ಮಾತಾಡಕ್ ಬರೋದು ನನಗೆ. ಆದ್ರೆ ಖಂಡಿತವಾಗಿ ನಾನು ಹೇಳ್ತೀನಿ, ನಿಮ್ಮ ಬೆನ್ನಿಂದಿರ್ತೀನಿ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗೆ ನಾನು ಹೇಳ್ತೀನಿ. ಸಾಧ್ಯವಾದ್ರೆ 5ನೇ ತಾರೀಕು 6ನೇ ತಾರೀಕು ಮುಖ್ಯಮಂತ್ರಿಗಳು ಒಂದು 10 ನಿಮಿಷ ಸಮಯವನ್ನು ತಗೊಳ್ಬೇಕಂತ ಹೇಳಿದ್ದೀನಿ. 4-5 ಕೊಡ್ತೀವಿ ಅವರು. ಕೊಟ್ಟ ನಂತರ ಮಾತಾಡ್ತೀನಿ. ಇಂಥ ಉರಿ ಬಿಸಿಲಲ್ಲಿ ನೀವೆಲ್ಲ ನಡೀತೀರಿ. ಅದಕ್ಕೆ ನಿಮ್ಮ ನೋಡಿ ನಾನು ಇಲ್ಲಿ ಗಾಡಿ ನಿಲ್ಸಿ ನಿಮ್ಗೆಲ್ಲ ಭೇಟಿಯಾಗಿ ನಿಮ್ಗೊಂದು ಸಮಾಧಾನ ಹೇಳಿ ಬೆನ್ನಿಗೆ ಒಂದು ಸ್ವಲ್ಪ ನಾನು ಏನು ಸಪೋರ್ಟ್ ಕೊಟ್ಟು ಹೋಗೋಣ ಅಂತ ತಿಳ್ಕೊಂಡು ನಿಂತಿದ್ದೀನಿ. ಅದಕ್ಕೆ ನಾನು ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಾಡಿ ದೇವೆಲ್ಲ ಒಳ್ಳೇದು ಮಾಡ್ತಾನೆ. ಇಷ್ಟು ಗಟ್ಟಿಯಾಗಿ ಯಾವಾಗಿಂದ ನೀವು ಮಾಡಿರ್ಲಿಲ್ಲ. ಒಂದ್ಸರಿ ಜೈಚಂದ ಮಾಡಿದೆ, ಎಲ್ಲರೂ ತೆಗೆದಿದ್ರು. ನಾನು ಹೋಗಿ ಅವಾಗಿಂದ ಕೂತು ಎಲ್ಲರನ್ನು ಮತ್ತೆ ರಿಜಿಸ್ಟರ್ ಮಾಡಿ ಅವತ್ತು ಮಾಡಿದಿರಿ. ದೇವ್ರು ಒಳ್ಳೇದಾಗಲಿ. ಯಾಕೆ ಮಾತಾಡ್ಬೇಡಿ, ನನಗೆ ಗೊತ್ತೈತಿ. ನೀವ್ಯಾಕೆ ಮಾತಾಡ್ತೀರಿ? ನನಗೆ ಗೊತ್ತಿಲ್ಲವ್ರ ಮುಂದೆ ಮಾತಾಡಿ. ನನಗೆಲ್ಲ ಗೊತ್ತಿದೆ, ನಿಮ್ ಕಷ್ಟ ಗೊತ್ತಿದೆ, ನಿಮ್ ನೋವು ಗೊತ್ತಿದೆ. ನಾನು ಸಹಿತ ನಿಮ್ಮೊಳಗೆ ಒಬ್ಬ ಮನುಷ್ಯನಾಗಿ ನನಗೂ ಬಹಳಷ್ಟು ನೋಡಿಸ್ತಿದೆ. ನಿಮ್ ನೋಡಿ ನಾನು ನಿಮ್ಮಂತ ವೃತ್ತಿ 5 ವರ್ಷ ಮಾಡೇ ಬಂದಿದ್ದೀನಿ. ಅದಕ್ಕೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಎಲ್ಲ ಅದು ಇದು ಎಲ್ಲರ ಬೇಡಿಕೆ ಬರೆದು ಒಟ್ಟು ನಿಮ್ಮನ್ನ ಕಾಯಮಾತಿ ಮಾಡಬೇಕು ಅನ್ನೋ ಅಂತ ಒಂದೇ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಮಾತಾಡ್ತೀನಿ. ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡ್ಲಿ. ಅನ್ವಯ ಆಗತ್ತೆ, ಅದೇ ನಮ್ಗೆಲ್ಲ ಅನ್ವಯ ಆಗತ್ತೆ. ಎಷ್ಟು ಸಾವಿರ ಪಾದಯಾತ್ರೆಗಳನ್ನ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಜೊತೆ ತುಂಬಾ ನಮ್ಮ ಇದ್ದಾರೆ. ಸರ್ಕಾರ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿ ನಮ್ಮ ಸಿದ್ದರಾಮಯ್ಯನಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಿದ್ದರಾಮಯ್ಯನವರೇ, ಎಷ್ಟೋ ಭಾಗ್ಯಗಳನ್ನ ಕೊಟ್ಟಿದ್ದೀರಾ ನೋಡಿ. ಎಷ್ಟು ಅಂಗವಿಕಲರಿದ್ದಾರೆ, ಸಂಸಾರಸ್ಥರಿದ್ದಾರೆ, ಎಷ್ಟೋ ಜನ ವಯಸ್ಸಾಗಿದ್ದಾರೆ. ದಯವಿಟ್ಟು ನಮಗೆ
ಸ್ವಾಮಿ ನಾವು ಕೇಳ್ತಾ ಇರೋದು 12 ತಿಂಗಳ ವೇತನ ನಮ್ಮ ಭದ್ರತೆ ಕೊಡಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಾವು ಕೇಳ್ತಾ ಇದ್ದೇವೆ, ಪ್ರಣಾಳಿಕೆಯಲ್ಲಿ ಹಾಕಿದಂತೆ ನಾವು ಕೇಳ್ತಾ ಇದ್ದೇವೆ. ಇವರು ಬೇರೆ ಅನ್ಯವಾದಂಥ ಬೇಡಿಕೆಗಳನ್ನ ಈಡೇರಿಸಿದ್ರೆ ಅದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಹಾಗಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈಗ ನಿಮಗೆ 12 ತಿಂಗಳು ವೇತನ ಖಂಡಿತ ಸರ್, ಭದ್ರತೆ ಬೇಕಾದ್ರೆ ಪ್ರತಿ ವರ್ಷ ನಮಗೆ ಕೌನ್ಸಿಲಿಂಗ್ ಮಾಡಬಾರ್ದು, ಅವ್ನು ತೊಗೊಂಡ್ಬಿಟ್ರೆ ತೆಗಿಬಾರ್ದು ಅಂತ ನಾವು ಉಪನ್ಯಾಸಕರೇ ಕಾಯಂ ಉಪನ್ಯಾಸಕರನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಖಂಡಿತ ಕಡೆಯದಾಗಿ ನಿಮ್ಮ ಬೇಡಿಕೆ ಸರ್, ನಮ್ಮಲ್ಲಿ ಯಾವ ಸರ್ ಈಗಾಗಲೇ ನಾವು ಪಾದಯಾತ್ರೆ ನಮ್ಮ ಸ್ನೇಹಿತರು ಜಿಲ್ಲಾಧ್ಯಕ್ಷರಾಗಿರುವಂಥ ಧರ್ಮವೀರ್ ಸರ್ ಅವರೆಲ್ಲ ಪದಾಧಿಕಾರಿಗಳು ಭಾಳ ಸಕ್ರಿಯವಾಗಿ ಪಾದಯಾತ್ರೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಮಗೆ 3 ರಿಂದ 4 ದಿವಸ ಪ್ರತಿದಿನ ಒಂದು 20 ಕಿಲೋಮೀಟರ್ ನಾವು ಹಿಡಿತಾ ಇದ್ದೇವೆ. ಹಂತವಾಗಿ ದಾಮಾಸ್ಪೇಟೆ ಇರ್ಬೋದು, ನೆಲಮಂಗಲ ಇರ್ಬೋದು. ಹೀಗಾಗಿ ನಮಗೆ ಅಷ್ಟರೊಳಗೆ ನಮಗೆ ಬೇಡಿಕೆ ಇಡಿಸಿ ಭಾಳ ಸಂತೋಷ, ಅವ್ರಿಗೆ ಅಭಿನಂದಿಸ್ತೇನೆ. ನಾನು ಭರವಸೆ ಇದೆ ಏನು ನಮಗೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಉನ್ನತ ಶಿಕ್ಷಣ ಸಚಿವರ ಮೇಲೆ ಭಾಳಷ್ಟು ಭರವಸೆ ಇದೆ. ಆ ಭರವಸೆ ಇಟ್ಕೊಂಡು ನಾಳೆ ಬಹಳ ತಾಳ್ಮೆಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ ಮಾತಾಡಿಸಿದ್ದಾರೆ, ಖಂಡಿತ ಮಾತಾಡಿಸಿದ್ದಾರೆ. ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ ಒಂದು ಸಭೆಗಳಾಗಿದೆ. ನೀವು ಒಬ್ಬರೇ ಬನ್ನಿ ಸಭೆಗೆ ಅಂತ ಹೇಳ್ತಾರೆ. ಸ್ವಾಮಿ, ನಾವು ಎಲ್ಲ ಪದಾಧಿಕಾರಿ ಜಿಲ್ಲಾಧ್ಯಕ್ಷರು ನಮ್ಮಲ್ಲಿರೋದು ಒಂದೇ ಸಂಘ, ತಾವೇ ಉದ್ಭವನ ಮಾಡ್ತಾರೆ. 2-3 ಸಂಘ ಇದ್ದಾವಂತೆ ತೋರಿಸ್ಕೊಡಿ. ಇವತ್ತು 2-3 ಸಂಘ ಇದ್ರೆ ಯಾಕೆ ತರಗತಿ ಇಡ್ತಾ ಇಲ್ಲ ಅವರು? ನಿಮಗೆ ಕಾನೂನು ತೊಡಕಂತ ಹೇಳ್ತೀರಾ, ಈಗ ನಮ್ಗೆ ಕಾಯಿಮತಿ ಮಾಡೋಕೆ ಕಾನೂನು ತೊಡಕಂತೀರಾ? ಕರೆದುಕೊಂಡು ಪಾಠ ಬೋಧನೆ ಮಾಡೋಕೆ ನಿಮ್ಗೆ ಕಾನೂನು ತೊಡಕಿರ್ಲಿಲ್ವಾ? ನಾನು ಪ್ರಶ್ನೆ ಮಾಡ್ತೀನಿ ಸರ್ಕಾರಕ್ಕೆ, ಏನ್ರಿ ನೀವು ಕಾನೂನು ತೊಡಕಂತ ಯಾವ ರೀತಿ ಕಾನೂನು ತೊಡಕಿದೆ? 10 ವರ್ಷ 15 ವರ್ಷ ನೀವು ಕಾನೂನು ತೊಡಕ ಬರಲಿಲ್ವಾ ನಿಮ್ಗೆ ಪಾಠ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ? ಅದಕ್ಕಾಗಿ ದಯಮಾಡಿ ನಾವು ವಿನಂತಿ ಮಾಡ್ಕೊತೀನಿ, ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಸಾಮಾಜಿಕ ಕಳಕಳಿ ಉಳ್ಳಂಥವ್ರು, ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ, ಮಾಡೇ ಮಾಡ್ತಾರಂತೆ. ಯಾಕೆ ಹಿಂದಿನ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದಂಥವ್ರು, ಅವರು ಚಾಟಿ ಬೀಸಿದಾಗಲೇ ಅಂದಿನ ಉನ್ನತ ಶಿಕ್ಷಣ ಸಚಿವರು, ಅಂದಿನ ಏನು ಮುಖ್ಯಮಂತ್ರಿಗಳು 32,000 ವೇತನ ಮಾಡಿ ಮತ್ತೆ ನಮ್ಮನ್ನು ಹೊರಗೆ ತಳ್ಳಿದ್ದಾರೆ. ನಾನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಆ ವೇತನ ಹೆಚ್ಚಳ ಮಾಡಿದ್ದಕ್ಕೂ ನಾನು ಅಭಿನಂದಿಸ್ತೇನೆ. ನಮ್ಮ ಬಗ್ಗೆ ಪರವಾಗಿ ಧ್ವನಿ ಎತ್ತಿದಂಥ ಸಿದ್ದರಾಮಯ್ಯ ಅವರು ಬಗ್ಗೆಯೂ ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಅವ್ರು ಉಳಿಸ್ಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಪ್ರತಿಭಟನೆ ಮಾಡಿದ್ವಿ. ಅವಾಗ ತಮ್ಮ ಏನು ಬೇಡಿಕೆ ಇತ್ತು, ಒಂದು ವೇತನ ಹೆಚ್ಚಳ ಮಾಡಿದ್ರು, ಜೊತೆಗೆ ಏನು ನಿಮ್ಮ ಬೋಧನಾ ಅವಧಿಯನ್ನು ಹೆಚ್ಚಳ ಮಾಡಿ ಈ ರೀತಿಯ ಕೆಲವೊಂದು ಬೇಡಿಕೆಗಳನ್ನು ಮಾತ್ರ ಈಡೇರಿಸಿದ್ರು. ಈ ಸರಿನೂ ಕೂಡ ಆರೈಕೆ ಏನಾದರೂ ಕಂಡುವರಿಸಂತ ತಂತ್ರ ಏನಾದರೂ ಖಂಡಿತ ಈಗಾಗಲೇ ಆಗಿದೆ. ಸಭೆ ಆಗಿದೆ ಈ ಥರ ಕಣ್ಣು ವರ್ಷವ ತಂತ್ರ. ನಾನು ಆ ಸಭೆಗೆ ಹಾಜರಾಗಲಿಲ್ಲ. ನೀವು ಬನ್ನಿ ಅಂತ ಸುಮಾರು 8-10 ಅಧಿಕಾರಿಗಳು ನಾನು ಹೇಳ್ಕೊಂಡು ಹೋಗ್ತಾ ಇದ್ರು. ನಾನು ಹೋಗಲಿಲ್ಲ, ಯಾಕಂದ್ರೆ ನಾನು ಒಬ್ಬನೇ ಬರಲ್ಲ ಸಭೆಗೆ. ನಾನು ಪದಾಧಿಕಾರಿಗೆ ನಾನು ಬರ್ತೀನಿ ಅಂತ ನಾನು ಹೇಳಿದ್ದು ಸತ್ಯ. ಈಗ ಫ್ರೀಡಂ ಪಾರ್ಕ್ ಪಾದಯಾತ್ರೆ ಅಲ್ಲಿ ಯಾವ ರೀತಿಯಾಗಿರುತ್ತೆ ಸರ್? ಈಗಾಗಲೇ ನಮ್ಮ ಸ್ನೇಹಿತರು ಆ ಭಾಗದಲ್ಲೂ ಆಯಾ ಜಿಲ್ಲಾಧ್ಯಕ್ಷರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿಬಿಟ್ಟು ಅಲ್ಲಿ ಸಮಾವೇಶ ಮಾಡ್ತೇವೆ. ಅದಕ್ಕೂ ಸ್ಪಂದನೆ ಮಾಡ್ತಾ ಇದ್ರೆ ಮತ್ತೆ ತಿರುಗಿ ನಾವು ಆಯಾ ಜಿಲ್ಲಾ ಕೇಂದ್ರ ಮಾಡ್ಕೊಂಡು ವಿಧಾನಸೌಧ ಮುಖ್ಯ ಸರ್, ಅದು ನಮ್ಮೆಲ್ಲ ಪದಾಧಿಕಾರಿಗಳು ಚರ್ಚಿಸಿ ನಮ್ಮ ಹೌದು ನಂದೊಬ್ಬನೇ ಡಾಕ್ಟರ್ ಅನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ಹಿಂದೆ ಬರ್ರಿ ನೀವು ಆಗ್ರಿ ಕಡಿಕೆ ಹನುಮಂತೇಗೌಡ ಕಲ್ಬನಿ ಡೀಟೇಲ್ಸ್ ಹಾಕ್ತೀನಿ. Thank you.